ಹೆಜಮಾಡಿ ಕೋಡಿಯ ಜನಹಿತ ವ್ಯಾಯಾಮ ಶಾಲೆಯ ಶ್ರೀ ವೀರಮಾರುತಿ ದೇವರ ಪುನರ್ ಪ್ರತಿಷ್ಠೆ ಧಾರ್ಮಿಕ ಕಾರ್ಯಕ್ರಮವು ವಿಜೃಂಭಣೆಯಿಂದ ಜರುಗಿತು. ಗುರುಪುರ ವಜ್ರದೇಹಿ ಮಠದ ಪರಮ ಪೂಜ್ಯ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಮಾರ್ಚ್ 26ರಂದು ಶನಿವಾರ ಬೆಳಗ್ಗೆ 6:30ಕ್ಕೆ ದೇವತಾ ಪ್ರಾರ್ಥನೆ, ಗಣಹೋಮ, ತೋರಣ ಮುಹೂರ್ತ, ಪ್ರಾಯಶ್ಚಿತ ಹೋಮ, ಪ್ರಸಾದ ವಿತರಣೆ ನಡೆಯಿತು. ಹೆಜಮಾಡಿ ಕೋಡಿ ದಿವಂಗತ ಮಂಚಯ್ಯ ಪೂಜಾರಿಯವರ ತೋಟದ ನಾಗದೇವರ ಸಾನ್ನಿಧ್ಯದಲ್ಲಿ ಬೆಳಿಗ್ಗೆ 8:30ಕ್ಕೆ ಆಶ್ಲೇಷ ಬಲಿ, ಮಧ್ಯಾಹ್ನ 12 ಗಂಟೆಗೆ ಪಲ್ಲಪೂಜೆ, ಮಹಾ ಅನ್ನ ಸಂತರ್ಪಣೆ ನಡೆಯಿತು. ಅದೇ ದಿನ ಹೆಜಮಾಡಿಯ ಅಶ್ವತ್ಥಕಟ್ಟೆಯಿಂದ ಸಂಜೆ 4:00ಕ್ಕೆ ಶ್ರೀ ವೀರಮಾರುತಿ ದೇವರ ಬೆಳ್ಳಿಯ ಮೂರ್ತಿಯ ಭವ್ಯ ಮೆರವಣಿಗೆ ಸಾಗಿತು. ಸಂಜೆ 5:30ಕ್ಕೆ ಸ್ವಸ್ತಿ ಪುಣ್ಯಾಹ ವಾಚನ, ವಾಸ್ತು ಪೂಜೆ, ವಾಸ್ತು ಹೋಮ, ವಾಸ್ತು ಬಲಿ, ರಾಕ್ಷುಘ್ನ ಹೋಮ, ಬಿಂಬಾದಿವಾಸ, ದಿಗ್ಬಾಲ ಬಲಿ ನಡೆಯಿತು. ಮಾರ್ಚ್ 27ರ ಬೆಳಿಗ್ಗೆ 6:30ಕ್ಕೆ ಸ್ವಸ್ತಿ ಪುಣ್ಯಾಹ ವಾಚನ, ಪ್ರತಿಷ್ಠಾ ಹೋಮ, ಪ್ರಧಾನ ಹೋಮ, ಪ್ರಾಯಶ್ಚಿತ ಹೋಮ, ಕಲಶಾರಾಧನೆ, ವೀರಮಾರುತಿ ದೇವರ ಪುನರ್ ಪ್ರತಿಷ್ಠಾ ಪೂರ್ವಕ ಕಲಶಾಭಿಷೇಕ ನಡೆಯಿತು. ಪೂರ್ವಾಹ್ನ 11:30ಕ್ಕೆ ಕೋಡಿ ಕ್ರಿಕೆಟರ್ ಸದಸ್ಯರಿಂದ ಭಜನೆ, ನಂತರ ಮಹಾಪೂಜೆ, ಮಧ್ಯಾಹ್ನ 12 ಗಂಟೆಗೆ ಫಲಪೂಜೆ, ಪ್ರಸಾದ ವಿತರಣೆ, ಮಧ್ಯಾಹ್ನ 12:30ಕ್ಕೆ ಅನ್ನ ಸಂತರ್ಪಣೆ ನೆರವೇರಿತು. ಸಭಾ ಕಾರ್ಯಕ್ರಮದ ಅಂಗವಾಗಿ ಭೂಪಾಲ್ ಮೆಂಡನ್ ಅವರು ತಮ್ಮ ವರದಿಯಲ್ಲಿ ವ್ಯಾಯಾಮ ಶಾಲೆಯು 1954ನೇ ಸಭೆಯಲ್ಲಿ ಮಾನಂಪಾಡಿ ಮೊಗವೀರ ಸಭೆಯವರು ಉದಾರವಾಗಿ ನೀಡಿದ ಜಾಗದಲ್ಲಿ ದಿವಂಗತ ಗೋವಿಂದ ಪುತ್ರನ್ ಒಡೆಯರ ಬೆಟ್ಟು ಮತ್ತು ದಿವಂಗತ ಸೇಸಪ್ಪು ಪುತ್ರನ್ ಚಿತ್ರಾಪುರ ಅವರಿಂದ ಆರಂಭಗೊಂಡಿತು ಎಂದು ತಿಳಿಸಿದರು. ಆರೋಗ್ಯವೇ ಭಾಗ್ಯ, ದೇಹಕ್ಕೆ ವ್ಯಾಯಾಮ, ಮನಸ್ಸಿಗೆ ಸಂತೋಷ ಇವೆರಡು ಚೆನ್ನಾಗಿದ್ದರೆ ಜೀವನ ಸುಖಕರ ಎಂಬುದು ಸರ್ವಕಾಲಿಕ ಸತ್ಯ. ಕರಾವಳಿ ಪ್ರದೇಶದಲ್ಲಿ ಮೀನುಗಾರಿಕೆ ಮತ್ತು ಕೃಷಿಯನ್ನು ನಿತ್ಯದ ಕಾಯಕವನ್ನಾಗಿರಿಸಿದ ಜನರು ತಮ್ಮ ಬಿಡುವಿನ ವೇಳೆಯಲ್ಲಿ ವ್ಯಾಯಾಮ, ತಾಲೀಮು, ಕಸರತ್ತು, ಮಣ್ಣಿನ ಕುಸ್ತಿ ಮುಂತಾದ ಸಾಂಪ್ರದಾಯಿಕ ಶೈಲಿಯ ವ್ಯಾಯಾಮ ಕಲೆಗಳನ್ನು ದಿನನಿತ್ಯವೂ ಅನುಕರಿಸಿಕೊಂಡು ಬಂದಿರುವರು. ಈ ವ್ಯಾಯಾಮ ಶಾಲೆಯಲ್ಲಿ ಶಕ್ತಿ ಮತ್ತು ಯುಕ್ತಿಗೆ ಮೂಲಸ್ಫೂರ್ತಿಯಾದ ಶ್ರೀ ವೀರಮಾರುತಿ ದೇವರನ್ನು ಅಂಗಸಾಧಕರು ದಿನ ಆರಾಧಿಸುವುದರಿಂದ ಶ್ರೀ ವೀರಮಾರುತಿಯ ದಿವ್ಯ ಸಾನ್ನಿಧ್ಯವೂ ಇಲ್ಲಿದೆ. ದಿನ ಇಲ್ಲಿ ನಿತ್ಯ ಪೂಜಾ ಪಾಠಗಳು ನೆರವೇರುತ್ತದೆ. ಇಲ್ಲಿ ಸಾಂಪ್ರದಾಯಿಕ ಶೈಲಿಯ ಮಣ್ಣಿನ ಕುಸ್ತಿ, ತಾಲೀಮ್, ಕಸರತ್ತು ಮತ್ತು ಭಾರವೆತ್ತುವ ಕ್ರೀಡೆಗಳನ್ನು ಸ್ಥಳೀಯ ಯುವಕರಿಗೆ ಮತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತ ತರಬೇತಿಯನ್ನು ನೀಡಲಾಗುತ್ತದೆ. ಸುಮಾರು 60 ವರ್ಷಗಳ ಹಿಂದೆ ಕಟ್ಟಿದ ಕಟ್ಟಡ ಸಂಪೂರ್ಣವಾಗಿ ಶಿಥಿಲಗೊಂಡು ಬಿದ್ದು ಹೋಗುವ ಸ್ಥಿತಿಯನ್ನು ಕಂಡ ನಮ್ಮ ಉತ್ಸಾಹಿ ಯುವಕರು, ಸಮಾಜ ಸೇವಕ ಶ್ರೀಯುತ ಸತೀಶ್ ಕೊಂಡ್ರವರ ಘನ ಅಧ್ಯಕ್ಷತೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯನ್ನು ರಚಿಸಿ ವ್ಯಾಯಾಮ ಶಾಲೆಯ ನೂತನ ಕಟ್ಟಡದ ನಿರ್ಮಾಣದ ಮಹಾನ್ ಕಾರ್ಯಕ್ಕೆ ತಮ್ಮನ್ನು ತೊಡಗಿಸಿಕೊಂಡರು. ಸಭಾ ಕಾರ್ಯಕ್ರಮದಲ್ಲಿ ಕಾಪು ಕ್ಷೇತ್ರದ ಶಾಸಕ ಲಾಲಾಜಿ ಮೆಂಡನ್ ಅವರು ಆಗಮಿಸಿ ಶಿಲಾಫಲಕವನ್ನು ಅನಾವರಣಗೊಳಿಸಿದರು. ನಂತರ ಮಾತನಾಡಿದ ಅವರು, ಎಲ್ಲರೂ ಸೇರಿ ಒಗ್ಗಟ್ಟಿನಿಂದ ಕೆಲಸ ಮಾಡುವ ಶಕ್ತಿಯನ್ನ ಶ್ರೀ ವೀರಮಾರುತಿ ದೇವರು ಕರುಣಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ನಡೆಯಲಿ ಎಂದು ಹಾರೈಸಿದರು. ನಮ್ಮ ಮಾತಾ ಜವಣರು ವಜ್ರದೇಹಿ ಅವರು ಕಠಿಣ ಪರಿಶ್ರಮ ನಮ್ಮ ಕರಾವಳಿ ಕಸಬ ಬೆಂಚಿನ ಜವಣರು ಜಾಸ್ತಿ ಇತ್ತು. ಅದರ ದೇಹದ ಬಕ್ಕ ಮನಸ್ಸಲ ಒಂದು ಕಠಿಣವಾದ ವಜ್ರದಕ್ಕನೆ ಕಠಿಣವಾದ ಕೂಡ ಅದ ಕುಸುಮಾದಾಗಿ ಮೃದು ಉಪ್ಪೊಡಲು ಬಂದೆ ಕೂತಲಕ್ಕ ಮೃದು ಮನಸ್ಸೆಲ್ಲ ಉಪ್ಪೊಡುವ ಅಂಚಿನ ಒಂದು ಪುಣ್ಯ ಜಾಗದ ಒಂದು ವ್ಯಾಯಾಮ ಶಾಲೆ ಜೀವನೋದ್ಧಾರ ಮಾತು ದೇವರನ್ನು ಬಾಲಾಲಯದ್ದು ಸ್ವಕ್ಷೇತ್ರ ಪುಣ್ಯ ಜಾಗ ನಮ್ಮ ನೆರೆ ಮಾಡ್ತಾರೆ. ಯಾಕಂದರೆ ಪುರೋಹಿತರು ಪ್ರಾರ್ಥನೆ ಮಾಡ್ಕೊಂಡು ಪಂಡೇವು ನಮ್ಮ ದೇವರೇನು ಬಾಲಾಲಯ ಜೀವನ ನಮ್ಮ ಇಲ್ಲಡೆಂಚ ಬಾಲ್ಯದಲ್ಲಿ ನಮ್ಮ ತೊಟ್ಟಿಲು
ಅಹಂಕಾರಗದ ತೂಕನ ಅವೇ ರೀತಿಯಲ್ಲಿ ಮನಸ್ಸು ಭಾವನೆ ಕೊಡಿ ಎನ್ನ ಬಾಲ್ಯತೆ ತೊಟ್ಟಿಲು ತೂಕೊಂಡು ಉಂಡು ಅವು ಐತ ಕಾರಡೆ ಹೆಜ್ಜೆ ಅವು ನಡಕ್ರನೆ ಉಂಟು ನಮ್ಮ ಮಲ್ಕೊಂಡು ಅಂತ ಜೀವನೋದ್ಧಾರ ಮಸ್ತ್ ಜಂತ ಪರಿಶ್ರಮ ಬಹುಶಃ ಸತೀಶರು ಊರುದೊಂಜಿ ವರ್ಷಕ್ಕೊಂದು 10 ಸರಿ ಊರು ಬರ್ತೀರ ಮುಂಬೈಡ ಮಿತ್ರ ಬಳಗದ ಗತಿ ಬೇತೆ ರೀತಿಲ್ಲ ಸಾಕಾರ ಕೊಡ್ಪೇರು ಬಂದು ಆ ಒಂದು ದೃಢ ಹೆಜ್ಜೆ ಇದ್ದು ಯಾವ ವಿಷಯದಲ್ಲಿ ಗುರಿ ಮುಟ್ಟ ಮಂಚಿನ ಪ್ರಯತ್ನ ಮಾಡಿದೆ. ಸಮಾಜ ಸೇವಕ ಉದ್ಯಮಿ ಸೀತಾರಾಮ್ ಶೆಟ್ಟಿಯವರು ನೂತನ ವ್ಯಾಯಾಮ ಶಾಲಾ ಕಟ್ಟಡದ ಉದ್ಘಾಟನೆಯನ್ನ ನೆರವೇರಿಸಿದ್ರು. ವ್ಯಾಯಾಮ ಪರಿಕರದ ಉದ್ಘಾಟನೆಯನ್ನ ಮತ್ಸ್ಯೋದ್ಯಮಿ ಸಾಧು ಸಾಲ್ಯನ್ ಅವರು ಉದ್ಘಾಟಿಸಿದ್ರು. ಗುರುಪುರ ವಜ್ರದೇಹಿ ಮಠದ ಶ್ರೀ ರಾಜಶೇಖರಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿದ್ರು. ಜೀವನದ ನಮಗೊಂದು ಪಾಠ ಒಪ್ಪೋದಾದವು ಪಣ್ಣ ನಮ್ಮ ಹಿರಿಯಾಕಲು ಈತ ಪೊರ್ಲಗಂಟದ ಒಂಜಿ ಜನಹಿತ ವ್ಯಾಯಾಮ ಶಾಲೆಯನ್ನು ಮಾಡ್ತಿದ್ದೇವೆ. ನಮ್ಮ ಮಾತ ಐಕ್ಯಮತ್ಯದ ಒಗ್ಗಟ್ಟದ ಈ ವ್ಯಾಯಾಮ ಶಾಲೆಯನ್ನು ದೃಢ ಮಾಡ್ತದೆ. ನನದ ಪರಂಪರೆಗೂ నేను కొనుకోపున ಅವಶ್ಯಕತೆ ಉಂಡು ಬಂಪುನೇನು ಆಳಿದ ಕಾಲದ ನಮ್ಮ ಹಿರಿಯಾಕಲಿಂದ ಮಾತ ವ್ಯವಸ್ಥೆ ಮಾಡ್ತದೆ ಕೊಡ್ತೇರು ಪಂಡ. ಒಂಜಿ ಕಡೆದು ಶಿಕ್ಷಣ ನನ್ನೊಂಜಿ ಕಡೆದು ಧಾರ್ಮಿಕ ಒಂದು ಎರಡೆಲ್ಲ ಸೇತು ಮಲ್ತದೆ ನಮಕ್ ನಮ್ಮ ಹಿರಿಯಾಕಲು ಕೊಡ್ತೇರು ಪಂಡ. ನಮನ ಜೀವನ ಸಾರ್ಥಕ್ಯ ಆಯಿನ ಒಂಜಿ ಶುಭಾವಸರದ ಶುಭಗಳಿಗೆ ಆಂಜನೇಯ ಸ್ವಾಮಿಗೆ ಒಂದು ಪೊರ್ಲಗಂಟದ ವ್ಯಾಯಾಮ ಶಾಲೆ ಇನಿ ಒಂಜಿ ಜಿಮ್ ಆತನೊಂದು ವ್ಯಾಯಾಮ ಶಾಲೆ ದುಂಬುದ ವ್ಯಾಯಾಮ ಶಾಲೆ ಇನಿ ಒಂಜಿ ಜಿಮ್ ಆತ. ಹೆಜಮಾಡಿ ಕೋಡಿಯ ಜನಹಿತ ವ್ಯಾಯಾಮ ಶಾಲೆಯ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಸತೀಶ್ ಕೋಟ್ಯಾನ್ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ವ್ಯಾಯಾಮ ಶಾಲೆ ನಿರ್ಮಾಣಕ್ಕೆ ಅನೇಕ ದಾನಿಗಳು ಸಹಕರಿಸಿದ್ದಾರೆ. ವ್ಯಾಯಾಮ ಶಾಲೆಗೆ ವ್ಯಾಯಾಮ ಪರಿಕರಗಳ ವ್ಯವಸ್ಥೆಯೂ ಇದೆ ಎಂದು ಹೇಳಿದರು. ವ್ಯಾಯಾಮ ಶಾಲೆ ಅವಳು ಬಂದಂಡ ನಮ್ಮ ಹಿರಿಯರು ಪಾಡ್ದಿನ ತಲಕಟ್ಟು ನಂಗೆ ಗಟ್ಟಿ ತಿಂಟಾತ್ರ ಅಕಲ ತಲಕಟ್ಟುದೇ ಪಾಡ್ದಿರ ಪಂಡ ಈ ಊರ ಜವಣೇರು ಬುಳಿಯೋಡು ಜವಣೇರು ದೇಹದ ಅಡ್ಡ ಮಲ್ಪಡು ಅಂಚಾದಕ್ಕಲು ನಂಗೆ ಬುಡ್ದು ಬೋತೇರು ಒಂದು ನಮ್ಮ ಮಾತಿರಲ್ಲ ಆದ ಕರ್ತೇವೆ ನಮ್ಮ ಏನು ಈ ಭೂಮಿ ಮಲ್ದಾನು ಅಂಚಾದ ಮಾತಿರಿಗಲ ಏನ ಸ್ಪೆಷಲ್ ಅಂತ ಬಂದ್ಬೇಕು ಕೋಡಿಗಿಡ್ಸ ಜವಣೇರು ಈ ಕೋಡಿಗಿಡ್ಸ ಜವಣೇರು ಇಂಜಿನಿಯರ್ ಉಳ್ಳೇರು ವಕೀಲರು ಉಳ್ಳೇರು ಎಲೆಕ್ಟ್ರಿಷಿಯನ್ ಉಳ್ಳೇರು ಅವತ್ತಂದೆ ಬಾಂಬೆಡು ಬಕ ದುಬೈಡು ಎಡ್ಡೆ ಉದ್ಯಮ ಉಳ್ಳೇರು ಪುರ ಅಕಲು ಇತ್ತಿ ಪುರ ಬಂದ್ಪಿರ ಸತೀಶ್ ಕೋಟೆಯನ್ನು ಪುರ ಒಂದು ಕೊರ್ಪಿರ ಖಂಡಿತ ಅತ್ತು ಎದಮುಟ್ಟ ಹಿಂಗನ ಜವಣರನ್ನ ಪಿರೋಡು ಉಳ್ಳೇರು ಬಂದಾಂಡ ಇಂಚಿನ ವ್ಯಾಯಾಮ ಶಾಲೆ ಕೂಡಾದ ಅಭಿವೃದ್ಧಿ ಮಲ್ಪೊಲಿ ಕರಿನ ಕೆಲವು ವರ್ಷ ತುಂಬು ಉದಯ ಜವಣರ ಸಹಕಾರೋಡು ನಮ್ಮ ವಿದ್ಯಾಪ್ರಸಾರ ವಿದ್ಯಾಮಂದಿರ ಪ್ರಾರಂಭ ಮಲ್ದ ಪಂಡ್ರೆ ಬಾರಿ ಎಮ್ಮೆ ಹಾಪುಡು 400 ಜನ ಇನ್ನು ಓದೊಂದು ಉಳ್ಳೇರು. ಇದೇ ವೇಳೆ ವ್ಯಾಯಾಮ ಶಾಲೆಯ ಶಿಕ್ಷಕರಾದ ದಿವಂಗತ ರಾಘವ್ ಸಾಲ್ಯನ್ ಅವರ ಧರ್ಮಪತ್ನಿಯನ್ನ, ದಿವಂಗತ ಜಯರಾಮ್ ಸಾಲ್ಯನ್ ಅವರ ಸುಪುತ್ರಿಯನ್ನ, ದಿವಂಗತ ಸಂಜೀವ್ ಬಂಗೀರ್ ಅವರ ಧರ್ಮಪತ್ನಿಯನ್ನ, ಶ್ರೀ ಬಾಲಕೃಷ್ಣ ಪುತ್ರನ್ ದಂಪತಿಯನ್ನ, ಮಹಾರಾಷ್ಟ್ರ ರಾಜ್ಯ ಮಟ್ಟದ ವೇಟ್ ಲಿಫ್ಟಿಂಗ್ ಚಿನ್ನದ ಪದಕ ವಿಜೇತ ಸುರೇಶ್ ಕಾಂಚನ್ ದಂಪತಿ, ವ್ಯಾಯಾಮ ಶಾಲೆಯ ನಿರ್ಮಾಣದ ಜವಾಬ್ದಾರಿ ಹೊತ್ತ ಪುರುಷೋತ್ತಮ್ ಸುವರ್ಣ, ಸೋಹಾನ್ ಕರ್ಕೇರ, ಭರತ್ ಕಾಂಚನ್ ಅವರನ್ನ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಉದ್ಯಮಿ ಸಮಾಜ ಸೇವಕ ಸುರೇಶ್ ಶೆಟ್ಟಿ ಗುರ್ಮೆ, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಮೀನು ಮಾರಾಟ ಫೆಡರೇಷನ್ನ ಚೇರ್ಮನ್ ಯಶ್ಪಾಲ್ ಸುವರ್ಣ, ಮುಂಬೈ ದಿವ್ಯಾ ಶಿಪ್ಪಿಂಗ್ ಪ್ರೈವೇಟ್ ಲಿಮಿಟೆಡ್ನ ಎಂಡಿ ವೇದಪ್ರಕಾಶ್ ಶ್ರೀಯನ್, ಉದ್ಯಮಿ ಪುಷ್ಪರಾಜ್ ಶೆಟ್ಟಿ, ಹೆಜಮಾಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಪ್ರಾಣೇಶ್ ಹೆಜಮಾಡಿ, ಹೆಜಮಾಡಿ ಕೋಡಿ ವಿದ್ಯಾಪ್ರಸಾರ ಹಳೆ ವಿದ್ಯಾರ್ಥಿ ಸಂಘದ ಅಧ್ಯಕ್ಷರಾದ ಉದಯ ಅಮೀನ್, ಹೆಜಮಾಡಿ ಕೋಡಿಯ ಕೋಡಿ ಕ್ರಿಕೆಟರ್ಸ್ ಅಧ್ಯಕ್ಷರಾದ ಸೀತಾರಾಮ ಬಂಗೇರ, ಹೆಜಮಾಡಿ ಕೋಡಿಯ ಜನಹಿತ ವ್ಯಾಯಾಮ ಶಾಲೆಯ ಅಧ್ಯಕ್ಷರಾದ ಸುಧಾಕರ್ ಡಿ ಕೋಟ್ಯಾನ್ ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ V4 ನ್ಯೂಸ್ ಹೆಜಮಾಡಿ.